ಸ್ನೇಹಿತರೆ ನಮಸ್ಕಾರ. ಕರಾವಳಿ ಕಂದ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಈ ಹಿಂದೆ ನಮ್ಮ ಕರಾವಳಿ ಕಂದ ಯೂಟ್ಯೂಬ್ನಲ್ಲಿ ಹಲವಾರು ಸಾಧಕರ ಬಗ್ಗೆ, ಅವರ ಸಾಧನೆಯ ಯಶೋಗಾಥೆಯ ಬಗ್ಗೆ ಹೇಳಿದ್ವಿ. ಇವತ್ತು ಕೂಡ ಭಾರತೀಯ ಸೇನೆಗೆ ಸೇರಬೇಕು, ದೇಶ ಸೇವೆ ಮಾಡಬೇಕು ಅನ್ನೋ ತಂದೆಯ ಕನಸನ್ನ ಬೆನ್ನಟ್ಟಿ ಸಾಗಿ ಕಡೆಗೆ ಆ ಕನಸು ನನಸಾಗಿಸಿಕೊಂಡ ಯುವತಿಯೊಬ್ಬಳ ಕಥೆಯನ್ನ ಹೇಳ್ತಾ ಇದ್ದೇವೆ. ಈ ಕತೆ ನಿಮ್ಮೆಲ್ಲರಿಗೂ ಸ್ಫೂರ್ತಿಯಾಗಬಹುದು. ಆ ಕತೆ ಕೇಳೋಕ್ಕೂ ಮೊದಲು ನೀವಿನ್ನೂ ನಮ್ಮ ಕರಾವಳಿ ಕಂದ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಮುಂದಿನ ವಿಡಿಯೋ ನೋಟಿಫಿಕೇಶನ್ಗಾಗಿ ಪಕ್ಕದ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ. ಇವತ್ತು ನಾವು ಹೇಳ್ತಾ ಇರೋದು ಏರ್ಫೋರ್ಸ್ ಫ್ಲೈಯಿಂಗ್ ಬ್ರಾಂಚ್ಗೆ ಆಯ್ಕೆಯಾದ ರಾಜ್ಯದ ಏಕೈಕ ಯುವತಿ ಮನಿಷಾ ಶೆಟ್ಟಿಯವರ ಬಗ್ಗೆ. ಅಶೋಕನಗರ ನಿವಾಸಿ, ಭಾರತೀಯ ಸ್ಟೇಟ್ ಬ್ಯಾಂಕ್ನ ನಿವೃತ್ತ ಅಧಿಕಾರಿ ಮನೋಹರ್ ಶೆಟ್ಟಿ ಮತ್ತು ಸರ್ಕಾರಿ ಶಾಲೆ ಮುಖ್ಯೋಪಾಧ್ಯಾಯಿನಿ ಮಾಲತಿ ಶೆಟ್ಟಿ ದಂಪತಿಯ ಪುತ್ರಿ ಮನಿಷಾ ಶೆಟ್ಟಿ. ಭಾರತೀಯ ವಾಯುಪಡೆಯ ಫ್ಲೈಯಿಂಗ್ ಬ್ರಾಂಚ್ಗೆ ಆಯ್ಕೆಯಾದ ಮನಿಷಾ ತರಬೇತಿಗೆ ಹೈದರಾಬಾದ್ಗೆ ತೆರಳಿದ್ದಾರೆ. ಇವರ ಸಾಧನೆಯ ಹಿಂದೆ ಯಾರಿದ್ದಾರೆ, ಹೇಗೆ ಇವರ ಸಾಧನೆ ಆಯಿತು ಅನ್ನೋದನ್ನು ನೋಡೋದಾದ್ರೆ, ಬಿಜಯ್ ಲೂಡ್ಸ್ ಸೆಂಟ್ರಲ್ ಸ್ಕೂಲ್ ಮತ್ತು ಸೈಂಟ್ ಅಲೋಷಿಯಸ್ನಲ್ಲಿ ಪ್ರಾಥಮಿಕ, ಪ್ರೌಢ ಮತ್ತು ಪಿಯುಸಿ ವಿದ್ಯಾಭ್ಯಾಸ ಪೂರೈಸಿ ಬೆಂಗಳೂರಿನ ರಾಮಯ್ಯ ಕಾಲೇಜಿನಲ್ಲಿ ಬಿಇ ಪದವಿ ಪಡೆದಿದ್ದಾರೆ. ಇದಾದ ಬಳಿಕ ಮರ್ಸಿಡೀಸ್ ಸಂಸ್ಥೆಯಲ್ಲಿ ಮನಿಷಾ ಉದ್ಯೋಗ ಗಿಟ್ಟಿಸಿಕೊಂಡಿದ್ರು. ಏರ್ಫೋರ್ಸ್ಗೆ ಆಯ್ಕೆ 6 ತಿಂಗಳ ಪ್ರಕ್ರಿಯೆಯಾಗಿದ್ದು, ಪ್ರಾರಂಭದಲ್ಲಿ ಏರ್ಫೋರ್ಸ್ ಕಾಮನ್ ಎಂಟ್ರೆನ್ಸ್ ಎಕ್ಸಾಮ್ ಬರೀಬೇಕು. ದೇಶದ 5 ಕೇಂದ್ರಗಳಲ್ಲಿ ಪರೀಕ್ಷೆ ನಡೆದು ಇದರಲ್ಲಿ ನಿಯಮಿತ ಅಂಕ ತೆಗಿಬೇಕು. ಇದರಲ್ಲಿ 250 ವಿದ್ಯಾರ್ಥಿನಿಯರು ವಾಯುಪಡೆಗೆ ಪರೀಕ್ಷೆ ಬರೆದಿದ್ದು, ಇವರಲ್ಲಿ 59 ಮಂದಿ 2ನೇ ಹಂತಕ್ಕೆ ಆಯ್ಕೆಯಾಗಿದ್ದಾರೆ. ಇವರಿಗೆ 1 ವಾರ ನಾನಾ ಪರೀಕ್ಷೆ ನಡೆಸಿ ಮತ್ತೊಂದು ಹಂತಕ್ಕೆ 15 ಮಂದಿ ಆಯ್ಕೆ ಮಾಡಲಾಗಿದೆ. ಇದಾದ ಬಳಿಕ ಕಠಿಣ ದೈಹಿಕ ಕ್ಷಮತಾ ಪರೀಕ್ಷೆ ನಡೆಯುತ್ತೆ. ಇವರಲ್ಲಿ 5 ಮಂದಿ ಪೈಲಟ್ ಆಯ್ಕೆ ಮಾಡಿದ್ದು, ಇವರಲ್ಲಿ ಮನಿಷಾ ಸೇರಿದಂತೆ 3 ಮಂದಿ ಆಯ್ಕೆಯಾಗಿದ್ದಾರೆ. ಉಳಿದಿಬ್ಬರು ಲಕ್ನೋ ಮತ್ತು ದಿಲ್ಲಿಯವರು. ಪೈಲಟ್ಗೆ ಆಯ್ಕೆಯಾಗುವವರು 24 ವರ್ಷದೊಳಗಿನವರಾಗಿರಬೇಕು ಮತ್ತು SSB ಕ್ಲಿಯರ್ ಆದ ಮೇಲೆ CPSS ಪರೀಕ್ಷೆಯನ್ನ ಒಂದೇ ಬಾರಿಗೆ ಪಾಸ್ ಮಾಡಬೇಕು. ಹೀಗಾದ್ರೆ ಮಾತ್ರ ಪೈಲಟ್ ಆಗಲು ಅವಕಾಶ ಇದೆ. ನಾನು ಇಂಡಿಯನ್ ಏರ್ಫೋರ್ಸ್ಗೆ ಸೆಲೆಕ್ಟ್ ಆಗಿದ್ದೇನೆ ಆ್ಯಂಡ್ ಐ ವಿಲ್ ಸೂನ್ ಬಿಗಿನ್ ಮೈ ಟ್ರೈನಿಂಗ್ ಆಟ್ ಏರ್ಫೋರ್ಸ್ ಅಕಾಡೆಮಿ, ಡುಂಡಿಗಲ್, ತೆಲಂಗಾಣ. ನನಗೆ ಇಂಡಿಯನ್ ಏರ್ಫೋರ್ಸ್ ಆರ್ ಇಂಡಿಯನ್ ಆರ್ಮ್ಡ್ ಫೋರ್ಸಸ್ ಇನ್ ಜನರಲ್ ಜಾಯಿನ್ ಆಗಬೇಕೆಂಬ ಒಂದು ಕನಸು ಚಿಕ್ಕ ವಯಸ್ಸಿಂದಲಿತ್ತು. ಐ ಹ್ಯಾವ್ ಆಲ್ವೇಸ್ ಎನ್ವಿಷನ್ ಮೈ ಸೆಲ್ಫ್ ಡಾನಿಂಗ್ ದಟ್ ಯೂನಿಫಾರ್ಮ್ ಆ್ಯಂಡ್ throughout this entire process, my parents have been very supportive and have encouraged me every step of the way. ಮನಿಷಾ ಅವರ ತಂದೆ ಮನೋಹರ್ ಶೆಟ್ಟಿ ಈ ಹಿಂದೆ ವಾಯುಪಡೆಗೆ ಆಯ್ಕೆಯಾಗಿದ್ರು. ಆದರೆ ಅವರ ಅಣ್ಣ ಏರ್ಫೋರ್ಸ್ನಲ್ಲಿದ್ದ ಕಾರಣ ತಂದೆಯವರಿಗೆ ಅನುಮತಿ ಕೊಡಲಿಲ್ಲ. ಈ ಕಾರಣದಿಂದ ತನ್ನ 2 ಮಕ್ಕಳಲ್ಲಿ ಒಬ್ಬರನ್ನ ಪೈಲಟ್ ಮಾಡಬೇಕೆಂಬ ಕನಸು ಅವರದ್ದಾಗಿತ್ತು. ಇದಕ್ಕಾಗಿ ಬಾಲ್ಯದಿಂದಲೇ 2 ಮಕ್ಕಳ ಚಲನವಲನ, ಆಸಕ್ತಿಯನ್ನು ಗಮನಿಸಿ ಮನಿಷಾರನ್ನ ಸೇನೆಗೆ ಸೇರುವಂತೆ ಪ್ರೋತ್ಸಾಹಿಸಿದ್ರು. ಸಾಮಾನ್ಯವಾಗಿ ಏರ್ಫೋರ್ಸ್ಗೆ ಆಯ್ಕೆ ಆಗಬೇಕಾದ್ರೆ ಕೋಚಿಂಗ್ ಪಡೆಯುತ್ತಾರೆ. ಆದರೆ ಮನಿಷಾ ಶೆಟ್ಟಿ ಯಾವುದೇ ತರಬೇತಿ ಪಡೆಯದೆ ತಂದೆಯ ಮಾರ್ಗದರ್ಶನ ಪಡೆದು ಯೂಟ್ಯೂಬ್ನಿಂದಲೇ ಮಾಹಿತಿ ಸಂಗ್ರಹಿಸುತ್ತಿದ್ರು. ಮನಿಷಾ 6ನೇ ತರಗತಿಯಲ್ಲೇ ಕ್ರೀಡಾ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡು ಉತ್ತಮ ಸಾಧನೆ ಮಾಡಿದರು. ರಾಷ್ಟ್ರೀಯ ಬಾಸ್ಕೆಟ್ಬಾಲ್ ಆಟಗಾರ್ತಿಯಾಗಿ NCCಯಲ್ಲಿ ಗಣರಾಜ್ಯೋತ್ಸವ ಪರೇಡ್ಗೆ ಆಯ್ಕೆಯಾಗಿದ್ದರು. ಮನಿಷಾ 6ನೇ ತರಗತಿಯಲ್ಲಿ ಇರುವಾಗಲೇ ಪೈಲಟ್ ಕನಸು ಕಂಡಿದ್ದು, ಇದೀಗ ನನಸು ಮಾಡಿಸಿಕೊಂಡಿದ್ದಾರೆ. ನನಗೆ ಸ್ಪೋರ್ಟ್ಸಲ್ಲಿ, ಅಡ್ವೆಂಚರ್ ಆ್ಯಕ್ಟಿವಿಟೀಸಲ್ಲಿ ಸಹ ತುಂಬ ಇಂಟ್ರೆಸ್ಟ್ ಇತ್ತು, ವಿಚ್ ಈಸ್ ಅನದರ್ ರೀಸನ್ ಇನ್ ಟು ಜಾಯ್ನಿಂಗ್ ದಿ ಆರ್ಮ್ಡ್ ಫೋರ್ಸಸ್, ಬಿಕಾಸ್ ಇಟ್ ಗಿವ್ಸ್ ಯು ಅನ್ ಆಪರ್ಚುನಿಟಿ ಟು ಲಿವ್ ಅ ಲೈಫ್ ಲೆಸ್ ಆರ್ಡಿನರಿ. ನನ್ನ ಅಪ್ಪ ವೆನ್ ಹಿ ವಾಸ್ ಯಂಗ್ ಅವರು NCC ಅಲ್ಲಿದ್ದರು, which is also another motivation, I believe, which guided me into pursuing a career in the Indian Armed Forces. ನಾನು 11th and 12th ಅಲ್ಲಿರುವಾಗ ನಾನು ಕೂಡ NCC ನೇವಿ ವಿಂಗಲ್ಲಿದ್ದೆ at St. Aloysius PU College, and I had the opportunity to represent the Karnataka and Goa Directorate at the All India Navsainik Camp, which was held in the naval base INS Kadamba in Karwar.
ಆ್ಯಂಡ್ ಐ ಬಿಲೀವ್ NCC ಎಂಬ ಒಂದು ಆರ್ಗನೈಸೇಷನ್ ಒಂದು ಹ್ಯೂಜ್ ರೋಲ್ ಪ್ಲೇ ಮಾಡ್ತದೆ ಇನ್ ಶೇಪಿಂಗ್ ಯೋರ್ ಪರ್ಸ್ನಾಲಿಟಿ ಆ್ಯಂಡ್ ರಿಯಲಿ ಬೂಸ್ಟಿಂಗ್ ಯೋರ್ ಪರ್ಸ್ನಾಲಿಟಿ ಆ್ಯಂಡ್ ಮೇಕಿಂಗ್ ಯು ಅ ಮಚ್ ಮೋರ್ ಕೇಪಬಲ್ ಇಂಡಿವಿಜುವಲ್. ಈಗ ನಂದು Airforce ಸೆಲೆಕ್ಷನ್ ಪ್ರಾಸೆಸ್ ಬಗ್ಗೆ ಸ್ವಲ್ಪ ಹೇಳಲಿಕ್ಕಿದ್ರೆ, ನಾನು ಜಾಯ್ನ್ ಆಗುವ ಮುಂಚೆ ಒಂದು ರಿಟನ್ ಎಕ್ಸಾಮಿನೇಷನ್ ಬರ್ತಿದೆ ವಿಚ್ ಇಸ್ ಕಾಲ್ಡ್ AFCAT. ದಿಸ್ ಸ್ಟ್ಯಾಂಡ್ಸ್ ಫಾರ್ Airforce ಕಾಮನ್ ಅಡ್ಮಿಷನ್ ಟೆಸ್ಟ್. ಇದು ಎಕ್ಸಾಮಿನೇಷನನ್ನು ಅರೌಂಡ್ 2 lakh ಕ್ಯಾಂಡಿಡೇಟ್ಸ್ ಬರೀತಾರೆ ಆಲ್ ಓವರ್ ಇಂಡಿಯಾ. ಇದು ಕ್ಲಿಯರ್ ಮಾಡಿದ ನಂತರ ನನಗೆ ಒಂದು ಪ್ರಾಸೆಸ್ ಇತ್ತು ಕಾಲ್ಡ್ SSB ವಿಚ್ ಸ್ಟ್ಯಾಂಡ್ಸ್ ಫಾರ್ ಸರ್ವಿಸ್ ಸೆಲೆಕ್ಷನ್ ಬೋರ್ಡ್. ಇದೊಂದು 5 days ಲಾಂಗ್ ಪ್ರಾಸೆಸ್. ಇಲ್ಲಿ there are a series of tests conducted. You have your psychological tests, you have outdoor activities, you have individual obstacle course, you have group discussion, you have a personal interview, and finally last year ಅಲ್ಲಿ ಒಂದು ಕಾನ್ಫರೆನ್ಸ್ ಅಂತ ಇರ್ತದೆ. ಇದರ ನಂತರ they let you know if you are recommended or not. ಏರ್ಫೋರ್ಸ್ನ ಪೈಲಟ್ಗೆ ಆಯ್ಕೆಯಾಗಬೇಕೆಂದು ತಂದೆಯ ಕನಸಾಗಿತ್ತು. ಅದರಂತೆ ಈ ಹಿಂದೆ ಆರ್ಮಿ ನೇವಿಗೂ ಆಯ್ಕೆಯಾಗಿದ್ರು. ಆದರೆ ಪೈಲಟ್ ಆಗುವ ಇಚ್ಛೆಯಿಂದ ಏರ್ಫೋರ್ಸ್ ಪ್ರಯತ್ನ ಮತ್ತೆ ಮುಂದುವರಿಸಿದ್ರು. ಕೊನೆಗೂ ತಂದೆಯ ಇಚ್ಛೆಯಂತೆ ಕನಸು ಇದೀಗ ಈಡೇರಿದೆ. ಮನಿಷಾ ಶೆಟ್ಟಿ ಅವರ ವೃತ್ತಿ ಬದುಕಿಗೆ ಶುಭ ಹಾರೈಸುತ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ನಮಸ್ಕಾರ.